ನಾವು ಯಾರಿಗೂ ಈ ದೊಡ್ಡವರಿಗೆ ಉತ್ತರ ಕೊಡುವಂತ ಕೆಲಸವನ್ನು ಮಾಡುವುದಿಲ್ಲ. ಅವರು ಸೋಲನ್ನು ಒಪ್ಪಿಕೊಂಡಿದ್ದಾರೆ ಅಂತ ಕಾಣ್ತದೆ ನನಗೆ. ಗೋ ಮಾಂಸವನ್ನು ರಫ್ತು ಮಾಡಿ ನಿಂತರೆ ಗೋ ಹತ್ಯೆ ಬಂದಿ. ನೋಡಿ, ನಮಗೆ ಎಲ್ಲರೂ ಮಿತ್ರರೇ, ನಮಗೆ ಯಾರು ಶತ್ರುಗಳಿಲ್ಲ. ಈ ವಿಧಾನಸಭಾ ಕ್ಷೇತ್ರ ಅಲ್ಲ, ಇಡೀ ನಮಗೆ ಗೊತ್ತಿರುವಂತ ಯಾವ ಜಾಗಗಳಲ್ಲಿ ಅಲ್ಲಿ ಯಾರು ನಮಗೆ ಶತ್ರುಗಳಂತ ಇಲ್ಲ, ಎಲ್ಲ ಮಿತ್ರರು. ವಿ ಸದಾನಂದ ಗೌಡರು ಈ ರಾಜ್ಯದ ಈ ದೇಶದ ಒಳ್ಳೆ ಒಳ್ಳೆ ಜವಾಬ್ದಾರಿಯುತ ಹುದ್ದೆಗಳನ್ನು ಅಲಂಕರಿಸಿದವರು. ಅವರಿಗೆ ಉತ್ತರಿಸುವಷ್ಟು ದೊಡ್ಡ ಜನ ನಾನಲ್ಲ. ಅವರು ನನ್ನ ಮಿತ್ರರೇ. ಅವರು ಯಾವ ರೀತಿ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಮಿತ್ರರೇ ಅವರು. ನಾವು ಯಾರಿಗೂ ಈ ದೊಡ್ಡವರಿಗೆ ಉತ್ತರ ಕೊಡುವಂತ ಕೆಲಸವನ್ನು ಮಾಡುವುದಿಲ್ಲ. ನಾನು ರಾಜಕೀಯದಲ್ಲಿ ಇನ್ನೂ ಚಿಕ್ಕವನು. ಮಾಲಿಂಗೇಶ್ವರ ಅವರಿಗೆ ಒಳ್ಳೆ ಬುದ್ಧಿಯನ್ನು ಕೊಟ್ಟಿದೆ ಅಂತ ಐಟಿ ದಾಳಿ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದವರಿಗೆ ಅವರ ಅಭಿವೃದ್ಧಿ ಕೆಲಸಗಳೆಲ್ಲ ಇಲ್ಲ. ನನ್ನನ್ನು ಯಾವ ರೀತಿ ಅವರು ಸೋಲನ್ನು ಒಪ್ಪಿಕೊಂಡಿದ್ದಾರೆ ಅಂತ ಕಾಣ್ತದೆ ನನಗೆ. ಬೇರೆ ಯಾವುದೇ ವಿಚಾರಗಳು ಅವರಿಗೆ ಆಗಲಿಲ್ಲ. ಐಟಿ ದಾಳಿ ಮಾಡುವ ಮುಖಾಂತರ ಆದರೂ ನನ್ನನ್ನು ಯಾವುದಾದ್ರೂ ಒಂದು ಸಿಕ್ಕಿ ಸಾಕ್ಬೋದು ಅನ್ನೋ ವಿಚಾರ ಅವರಲ್ಲಿ ಇತ್ತು. ಆದರೆ ಯಾವುದು ಸಿಗುವಂಥ ವಿಚಾರಗಳು ಆಗಲಿಲ್ಲ. ಈ ತಮ್ಮಣ್ಣ ಶೆಟ್ಟಿ ಅನ್ನೋನು, ಅವನು ರಿಯಲ್ ಎಸ್ಟೇಟ್ ಬ್ರೋಕರ್. ಅವನು ಯಾವ ಉದ್ಯಮ ಮಾಡ್ತಾವನಲ್ಲ. ಅವನು ಏನೋ ಹೇಳ್ತಾನೆ, ನಾನು 8 ವರ್ಷದಿಂದ ನನಗೆ ಅಷ್ಟು ಕೋಟಿ ದುಡ್ಡು ಬರಬೇಕು ಅಂತ ಹೇಳ್ತಾರೆ. ಅವರಿಗೆ ಕಂಪ್ಲೇಂಟ್ ಕೊಡ್ಬೋದಲ್ಲ. ನಿಮ್ಗೆ 8 ವರ್ಷದಿಂದ ದುಡ್ಡು ಬರೋದಿದ್ರೆ ನೀವು ಕಂಪ್ಲೇಂಟ್ ಕೇಸ್ ಫೈಲ್ ಮಾಡಬೇಕು. ಕೋರ್ಟಲ್ಲಿ ಕೇಸ್ ಇದ್ರೆ ಅದಕ್ಕೆ ಬಡ್ಡಿ ಆದರೂ ಸಿಗ್ತದೆ. ಸುಮ್ಮನೆ ಈ ಚುನಾವಣೆ ಸಮಯದಲ್ಲಿ ಈ ಥರ ವಿಡಿಯೋಗಳನ್ನು ಮಾಡಿಕೊಂಡು ನನಗೆ ದುಡ್ಡು ಮಾಡಬೇಕು. ನಾನು ಅವರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದ್ದೀನಿ. ಕೇಸ್ ಇವತ್ತೇ ರಿಜಿಸ್ಟರ್ ಆಗಿದೆ. ನಾವು ಕಾನೂನು ಪ್ರಕಾರ ಹೋರಾಟವನ್ನು ಮಾಡ್ತೇವೆ. ಅವರು ಈ ಚುನಾವಣೆ ಸಮಯದಲ್ಲಿ ಇಂಥ ಗಿಮಿಕಿಗಳೆಲ್ಲ ನಡೆಯುವುದು ಸಹಜ. ನನ್ನ ಹತ್ರ 25 ಲಕ್ಷ ರೂಪಾಯಿಗೆ ಬೇಡಿಕೆಯನ್ನು ಇಟ್ಟರು. ನಾನು ಕೊಡುವುದಿಲ್ಲ ಅಂತ ಹೇಳಿದೆ. ಅದಕ್ಕೆ ಈ ರೀತಿಯ ಬೇರೆ ಪಕ್ಷದವರು ಅದರ ಜೊತೆಯಲ್ಲಿ ಸೇರಿಕೊಂಡು ಈ ರೀತಿಯ ಗಿಮಿಕಿಗಳನ್ನು ಮಾಡ್ತಾರೆ. ಇದಕ್ಕೆ ಜನ ಖಂಡಿತ ಇದನ್ನು ಒಪ್ಪುವುದಿಲ್ಲ. ಜನಗಳು ಇದು ಸುಳ್ಳು ಅಂತ ಅದನ್ನು ಜನರ ಮೇಲೆ ನನಗೆ ಭರವಸೆ ಇದೆ. ಜನರು ಖಂಡಿತ ಇದನ್ನು ಒಪ್ಪುವುದಿಲ್ಲ. ಗೋ ಹತ್ಯೆ ನಿಷೇಧ ಮಾಡುವುದು ಮೊದಲು ಅವರು ಗೋಹತ್ಯೆ ನಿಷೇಧ ಮಾಡಿದ್ದಕ್ಕೆ ಬೆಂಬಲ ಮಾಡಿದರೆ ನಾವು ಅಶೋಕರಿಗೆ ಬೆಂಬಲ ಮಾಡಿ. ಗೋಹತ್ಯೆ ರಫ್ತನ್ನು ನಿಲ್ಲಿಸಿದರೆ ಈ ದೇಶದಲ್ಲಿ ಹೈಯೆಸ್ಟ್ ಎಲ್ಲ ದೇಶಗಳಿಗೆ ಹೋಲಿಸಿದರೆ ಭಾರತ ದೇಶದಲ್ಲಿ ಹೈಯೆಸ್ಟ್ ಗೋಮಾಂಸವನ್ನು ರಫ್ತು ಮಾಡುವಂತಹ ದೇಶ ಅಂದರೆ ಭಾರತ ದೇಶ. ಗೋಮಾಂಸವನ್ನು ರಫ್ತು ಮಾಡುವುದಾದ್ರೆ ಗೋ ಹತ್ಯೆ ಮಾಡುವುದು ತಾನೆ. ಗೋ ಮಾಂಸವನ್ನು ರಫ್ತು ಮಾಡಿ ನಿಂತರೆ ಗೋ ಹತ್ಯೆ ಬಂದಿ. ಅದರಲ್ಲಿ ಏನಿದೆ? ಅದಕ್ಕೆ ಇನ್ನೊಬ್ಬರಿಗೆ ಇದೆಲ್ಲ ಚುನಾವಣೆ ಗಿಮಿಕ್ ಸ್ವಾಮಿ. ಮನುಷ್ಯರಿಗೆ ಗೊತ್ತಾಗುವುದಿಲ್ಲ. ಎಲ್ಲ ಕಲ್ತವರೇ ಇರುವುದು. ಈ ದೇಶದಲ್ಲಿ, ಈ ವಿಶ್ವದಲ್ಲಿ ಹೈಯೆಸ್ಟ್ ಗೋಮಾಂಸವನ್ನು ರಫ್ತು ಮಾಡುವುದು ನಮ್ಮ ಭಾರತದಿಂದ. ಇವರು ಒಂದು ಕಡೆಯಿಂದ ಹೇಳ್ತಾರೆ ಗೋ ಹತ್ಯೆಯನ್ನು ನಿಷೇಧ ಮಾಡ್ತೀನಿ ಅಂತ ಹೇಳ್ತಾರೆ, ಒಂದು ಕಡೆಯಿಂದ ಹೇಳ್ತಾರೆ ಹೈಯೆಸ್ಟ್ ರಫ್ತು ಮಾಡ್ತಾರೆ. ಗೋ ಮಾಂಸವನ್ನು ರಫ್ತು ಮಾಡೋದು ನಿಲ್ಲಿಸಿ, ಮುಗೀತಲ್ಲ. ಪ್ರಚಾರ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷದ ಎಲ್ಲ ತಳಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಮೇಲಿನವರೆಗಿನ ನಾಯಕರು ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಯಾವ ರೀತಿ ಒಂದು ಯೋಚನೆಯನ್ನು ಹಾಕ್ಕೊಂಡಿದ್ದೀವ ಆ ರೀತಿ ಕೆಲಸ ನಡೀತಾ ಇದೆ. ಎಲ್ಲ ಬಾರಿ ಉತ್ಸುಕರಾಗಿದ್ದಾರೆ. ಖಂಡಿತ ಈ ಬಾರಿ BJP ಸರ್ಕಾರದ ಈ ಭ್ರಷ್ಟಾಚಾರ ಸರ್ಕಾರ, ಅದೇ ರೀತಿ ಇವರು ಮಾಡಿರುವಂಥ ಈ 5 ವರ್ಷದಿಂದ ಯಾವುದೇ ಅಭಿವೃದ್ಧಿಯನ್ನು ಮಾಡಲಿಲ್ಲ. ಇದು ಜನರ ಮನಸ್ಸಿಗೆ ಬಂದಿದೆ. ಅದರ ಜೊತೆಯಲ್ಲಿ ತಳಮಟ್ಟದಲ್ಲಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಇವರು ಮಾಡಿರುವಂಥ ಭ್ರಷ್ಟಾಚಾರವನ್ನು ಜನಗಳು ನೊಂದು ಹೋಗಿದ್ದಾರೆ. ಅಶೋಕ್ ರೈ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತ ಈ ಸಲ ಆಶೀರ್ವಾದ ಮಾಡ್ತಾರೆ ಅಂತ ನಮ್ಮ ನಂಬಿಕೆ. ಇದೇ ಬರುವ ಮೇ 8ರಂದು ಕಾಂಗ್ರೆಸ್ ಪಕ್ಷದ ಈ ಅಂತಿಮ ದಿನದ ಪ್ರಚಾರದ ರ್ಯಾಲಿಯು ಸಾಯಂಕಾಲ 4 ಗಂಟೆಗೆ ಬುಲವಾರಿನಿಂದ ದರ್ಬೆ ಸರ್ಕಲ್ನವರೆಗೆ ಬರಲಿಕ್ಕಿದೆ. ಇದಕ್ಕೆ ಭಾಷಣಕಾರರಾಗಿ ಪಕ್ಷದ ಬೇರೆ ಬೇರೆ ನಾಯಕರು ರಾಜ್ಯ ಮಟ್ಟದಿಂದ ಬರುವವರಿದ್ದಾರೆ. ಸುಮಾರು 25,000 ಜನ ಬುಲವಾರಿ ಜಂಕ್ಷನ್ನಿಂದ ಸೇರಿ ದರ್ಬೆ ಸರ್ಕಲ್ವರೆಗೆ ಮೆರವಣಿಗೆ ಮುಖಾಂತರ ಬರಲಿಕ್ಕಿದ್ದಾರೆ. ಇದರಲ್ಲಿ ಮುಖ್ಯ ಭಾಷಣಕಾರರಾಗಿ
ಚಿತ್ರನಟಿ ರಮ್ಯಾ ಕೂಡ ಇದಕ್ಕೆ ಬರಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಅವತ್ತು ಕಡೆಯ ಚುನಾವಣಾ ಪ್ರಚಾರ ಆಗಿರ್ತದೆ. ಎಲ್ಲರೂ ಈ ಪ್ರಚಾರದ ರ್ಯಾಲಿಯಲ್ಲಿ ಭಾಗಿಯಾಗಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಬಂಟ್ವಾಳ ತಾಲೂಕಿನ ಮಾಣಿಯ ಬಾಲ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ನೂತನವಾಗಿ ಸ್ಥಳಾಂತರಗೊಂಡ ಸುಸಜ್ಜಿತ ಅಂತಾರಾಷ್ಟ್ರೀಯ ಗುಣಮಟ್ಟದ ಡಿಜಿಟಲ್ ಕ್ಯಾಂಪಸ್ ಸತತ 34 ವರ್ಷಗಳ ಸುಭದ್ರ ಸೇವೆಯೊಂದಿಗೆ ಇದೀಗ ವಿದ್ಯಾರ್ಥಿ ಸ್ನೇಹಿ ಶೈಕ್ಷಣಿಕ ಶುಲ್ಕಗಳು, ವಿಶೇಷ ಆರಂಭಿಕ ಕೊಡುಗೆ, ಡೊನೇಷನ್ ಮುಕ್ತ ದಾಖಲಾತಿ ಹಾಗೂ ಇನ್ನೂ ಹಲವಾರು ಆಫರ್ಗಳು. ಬನ್ನಿ, ನಿಮ್ಮ ಮಗುವಿನ ಭವಿಷ್ಯ ವಿಕಾಸಗೊಳ್ಳಲು ಬಾಲ ವಿಕಾಸದಲ್ಲಿ ದಾಖಲಾತಿ ಮಾಡಿಸಿ. ಕರೆ ಮಾಡಿ 990222 26466. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.